ನಮಸ್ಕಾರ ಕರ್ನಾಟಕ. ಹೇಗಿದ್ದೀರಿ ಎಲ್ಲ? ಎಂಚೊಲ್ಲರು ಮಾತಿರ್ಲ. ಓಕೆ, ನಮ್ಮ ತುಳುನಾಡಿನಿಂದ ಕರುನಾಡಿನ ತನಕದ ಪಯಣದಲ್ಲಿ ಕರ್ನಾಟಕ ಬೆಸ್ಟ್ ಡಾನ್ಸರ್ ಸೀಸನ್ 1ರಲ್ಲಿ ಶನಿವಾರ ಅಂತೂ ಹೈ ವೋಲ್ಟೇಜ್ ಆಗಿ ಒಂದಕ್ಕಿಂತ ಒಂದು ಪರ್ಫಾರ್ಮೆನ್ಸ್ ಇದ್ರೆ ಮತ್ತೆ ತಡ ಮಾಡಿದರೆ ನಮ್ಮ 3 ಜನ ನಿರ್ಣಾಯಕರನ್ನ ಮತ್ತೆ ವೇದಿಕೆಯ ಮುಂಭಾಗಿ ಸ್ವಾಗತಿಸಿಕೊಳ್ಳೋದಕ್ಕೆ ಸಿದ್ಧರಾಗೋಣ ಅಂತ. ಎಸ್, ಮೊದಲನೇದಾಗಿ ನಮ್ಮ ಹ್ಯಾಂಡ್ಸಮ್ ಜಡ್ಜ್ ಸೂರಜ್ ಸನೀಲ್ ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಅಂಡ್ ನಮ್ಮ ಗಾರ್ಜಿಯಸ್ ನಾಗರಬಾವಿಯ ನಾಗಕನ್ನಿಕೆ ನಮ್ಮ ಪ್ರೀತಿಯ ಸಾಕ್ಷಿಗೆ ಇವತ್ತಿನ ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ಗೆ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾರೆ. ನಮ್ಮ ಎನದರ್ ಹ್ಯಾಂಡ್ಸಮ್ ಜಡ್ಜ್ ಇದ್ದಾರೆ ನಮ್ಮ ಸುಮಿತ್ ಅವರು. ನಿಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಅಂಡ್ 24 ವರ್ಷಗಳ ಕಾಲ ಸುದೀರ್ಘವಾದಂತಹ ವೈದ್ಯಕೀಯ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಡಾಕ್ಟರ್ ಸುದೀಪ್ ಸರ್, ನಿಮಗೆ ನಲ್ಮೆಯ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಹಾಗೆಯೇ ಅವರ ಧರ್ಮಪತ್ನಿ ಸೀಮಾ ಸುದೀಪ್ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಅಂಡ್ ನಮ್ಮ ಕಂಟೆಸ್ಟೆಂಟ್ ಎಲ್ರಿಗೂ ಕೂಡ ಸ್ವಾಗತ ಅಂತ ಹೇಳ್ತಾ ತಡ ಮಾಡದೆ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಇವತ್ತಿನ ಸ್ಪೆಷಲ್ ಏನು ಅಂತ ಹೇಳಿದ್ರೆ ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ ಜೂನಿಯರ್ಸ್ ಅನ್ನ ಹೋಸ್ಟ್ ಮಾಡ್ತಾ ಇರುವಂತಹ ನಮ್ಮ ಟ್ವಿಸ್ಟರ್ ಡಾನ್ಸ್ ಅಕಾಡೆಮಿ. ಅದೆಷ್ಟೋ ರಿಯಾಲಿಟಿ ಶೋಗಳ ಮುಖಾಂತರ ಜನರ ಮನಸ್ಸನ್ನು ಗೆದ್ದು ರೀಸೆಂಟ್ ಆಗಿ ಡ್ಯಾನ್ಸ್ ವಾರಿಯರ್ ನಲ್ಲಿ ರನ್ನರ್ ಅಪ್ ಆಗಿ ನಮ್ಮ ಕರ್ನಾಟಕದ ಜನಮಂದಿಯ ಮನಸ್ಸನ್ನು ಗೆದ್ದಿದ್ದಾರೆ. ಜೊತೆಗೆ ಮೊದಲು ಡಾನ್ಸ್ ಟು ಡಾನ್ಸ್ ಸೀಸನ್ 2 ನ ವಿನ್ನರ್ ಕೂಡ ಹೌದು. ಅದರ ಜೊತೆಗೆ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಒಂದು ಡ್ಯಾನ್ಸ್ ಕ್ಲಾಸ್ ಅನ್ನು ಮಾಡಿ ಅದರಿಂದ ಅದೆಷ್ಟೋ ಒಂದು ಪ್ರತಿಭೆಗಳನ್ನು ಹೊರ ಹಾಕ್ತಾ ಇದ್ದಾರೆ. ಅದರಲ್ಲೂ ಕೂಡ ಇಂಪಾರ್ಟೆಂಟ್ ಆಗಿ ಇವತ್ತು ಈ ಒಂದು ಶೋ ನಡಿಬೇಕಾದ್ರೂ ಕೂಡ ಕರ್ನಾಟಕದಲ್ಲಿರ್ತಕ್ಕಂತಹ ಅದೆಷ್ಟೋ ಡ್ಯಾನ್ಸರ್ಸ್ಗೆ ವೇದಿಕೆ ಸಿಗಬೇಕು ಅನ್ನೋಂತಹ ಉದ್ದೇಶದಿಂದ ನಿತಿನ್ ಅವರ ಸಾರಥ್ಯದಲ್ಲಿ ನಮ್ಮ ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಮೂಡಬಿದ್ರೆ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದೆ. ಅದು ಬೇರೆ ಯಾವುದೂ ಅಲ್ಲ, ಕರ್ನಾಟಕ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ಸ್. ಸೊ ಈಗ ಆ ಕಾರ್ಯಕ್ರಮವನ್ನು ಹೋಸ್ಟ್ ಮಾಡುವಂತಹ ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಮೂಡಬಿದ್ರೆ ಇದರ ಕಡೆಯಿಂದ ಒಂದು ಅದ್ಭುತವಾದಂತಹ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ವೇದಿಕೆ ಮೇಲೆ ಬರ್ತಾ ಇದೆ. ಸೊ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಮೂಡಬಿದ್ರೆ. ರಾಜ್ಯ ರಾಷ್ಟ್ರ ಮಟ್ಟದ ನೃತ್ಯ ಸ್ಪರ್ಧೆಯ ವಿಜೇತದ ನೃತ್ಯ ತಂಡ. ಇಟ್ ಇಸ್ ಅ ರಿಯಾಲಿಟಿ ಶೋ ಡಾನ್ಸ್ ಶೋ ವಿನ್ನರ್, ದಟ್ ಈಸ್ ಟ್ವಿಸ್ಟರ್ ಡಾನ್ಸ್ ಅಕಾಡೆಮಿ. Let's go, girls. अभी देखो చూపిస్తాను
बात है. Good to go, girls. Ready, G! ಒಂದು ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಅನ್ನ ನಮ್ಮ ಟ್ವಿಸ್ಟರ್ ಡಾನ್ಸ್ ಅಕಾಡೆಮಿಯಿಂದ ನೋಡ್ಕೊಂಡು ಬಂದ ಮೇಲೆ ನಮಗೆ ನಮ್ಮ ಕಾಂಟೆಸ್ಟೆಂಟ್ಗಳು ಯಾವ ರೀತಿ ಮಜಾ ಕೊಡ್ತಾರೆ ಅಥವಾ ನಮ್ಮ ಜಡ್ಜಸ್ಗಳಿಗೆ ಕಳೆದ ದಿನದ ಹಾಗೆಯೇ ಸಜಾ ಕೊಡ್ತಾರೆ ನೋಡುವ. ಸೊ ಈ ವಾರ ಈ ದಿನ ಎಷ್ಟು ಗೋಲ್ಡನ್ ಬಜಾರ್ ಯಾರಿಗೆಲ್ಲ ಸಿಗುತ್ತೆ, ಯಾವೆಲ್ಲ ಹಾಡು ಬರುತ್ತೆ ಆ್ಯಂಡ್ ಯಾವೆಲ್ಲ ಸ್ಟೈಲ್ನ ಡ್ಯಾನ್ಸ್ಗಳು ಬರುತ್ತೆ ಅಂತ ಕಾಯೋದಕ್ಕೆ ನಾವು ರೆಡಿ ಇದ್ದೇವೆ. ಇಟ್ ಇಸ್ ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ ಜೂನಿಯರ್ಸ್. ಈ ಸಂಚಿಕೆಯ ಮೊದಲ ಸ್ಪರ್ಧಿ ಸಾನಿಯಾ ವೇದಿಕೆಯ ಮೇಲೆ ಬರಲಿಕ್ಕಿದ್ದಾರೆ. ಒಂದು ಜೋರದ ಚಪ್ಪಾಳೆಗಳೊಂದಿಗೆ ವೇದಿಕೆಗೆ ಸ್ವಾಗತಿಸಿ ಸಾನಿಯಾ. 3, 2, 1. Make some noise! ಜೋಕೆ ನಾನು ಬಳ್ಳಿಯ ಮಿಂಚು ಅಂತ ಹೇಳಿ ಬಳಗ್ತಾ 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 ಮಿಂಚಿನಂಥ ಪರ್ಫಾರ್ಮೆನ್ಸ್ ಕೊಟ್ಟಿರೋ ಒಂದು ಸಾನಿಯಾ ಹೇಗಾಯಿತು ಅಂತ ಹೇಳಿ ನಮ್ಮ ಮಿಂಚಿನಂಥ ಮಾತುಗಳಿಂದನೇ ಮನೆ ಮಾತಾಗಿರುವಂತಹ ತುಳುನಾಡಿನ ಹೆಮ್ಮೆಯ ನಾಯಕ ನಟ ಸೂರಜ್ ಸಾನಿಲ್ ಸರ್. ಹಾಯ್ ಸಾನಿಯಾ. ಆ್ಯಸ್ ಅ ಡ್ಯಾನ್ಸರ್ ಯು ಆರ್ ಟೂ ಗುಡ್. ನಿಮ್ಮ ಹತ್ರ ಪೊಟೆನ್ಷಿಯಾಲಿಟಿ ಉಂಟು, ಆ ಕೆಪಾಸಿಟಿ ಉಂಟು ಒಂದು ಡ್ಯಾನ್ಸ್ನ ಪೋರ್ಟ್ರೇ ಮಾಡಲಿಕ್ಕೆ ಸ್ಟೇಜಲ್ಲಿ ಪರ್ಫೆಕ್ಟಾಗಿ ಅದಿದೆ. ಆ ಕೆಪಾಸಿಟಿ ನಂಗೆ ಕಾಣುತ್ತೆ. ಬಟ್ ಇವತ್ತಿನ ಪರ್ಫಾರ್ಮೆನ್ಸ್ ಕನ್ಸಿಡರ್ ಮಾಡಿ ತುಂಬ ಕಡೆ ಕಂಟ್ರೋಲ್ ಹೋದ ಬಾಡಿ ಮಿಸ್ ಆಯಿತು. ಆ ಬಾಡಿಯಲ್ಲಿ ಕಂಟ್ರೋಲ್ ಇರಬೇಕು. ನೀವು ಎಷ್ಟೇ ಎನರ್ಜಿ ಹಾಕಿದರೂ ಬ್ಯಾಲೆನ್ಸ್ ಲೂಸ್ ಆಗಬಾರ್ದು. ಇಲ್ಲಿ ತುಂಬ ಕಡೆ ಬ್ಯಾಲೆನ್ಸ್ ಲೂಸ್ ಆಯಿತು. ಇದು ಇವತ್ತದು ಮೇಜರ್ ಡ್ರಾಬ್ಯಾಕ್. ಸೊ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಆಲ್ ದ ಬೆಸ್ಟ್ ಟು ಯು. ಥ್ಯಾಂಕ್ ಯು. ಓಕೆ, ಇನ್ನೊಂದು ನಮ್ಮ ಕರ್ನಾಟಕ ಬೆಸ್ಟ್ ಡಾನ್ಸರ್ಸಿನ ಮಿಂಚಿನ ಬಳ್ಳಿಯ ಹುಡುಗಿ ಸಾಕ್ಷಿ ಮೇಡಮ್, ಹೇಗಾಯಿತು ಪರ್ಫಾರ್ಮೆನ್ಸ್? ಸಾನ್ಯಾ, ಯು ಎಕ್ಸಾಕ್ಟ್ಲಿ ನೋ ವಾಟ್ ಯು ಆರ್ ಡೂಯಿಂಗ್. ಅಂದರೆ ಏನು ಮಾಡ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಹೇಳ್ಕೊಟ್ಟಿರೋದನ್ನ 100% ಆಗಿ ಚೆನ್ನಾಗಿ ಮಾಡಿದ್ರೆ. ಬಟ್ ಟುವರ್ಡ್ಸ್ ದ ಎಂಡ್ ಯು ಲಾಸ್ಟ್ ಯುವರ್ ಎನರ್ಜಿ. ಸೊ ಸ್ಟ್ಯಾಮಿನಾ ಮೇಲೆ ವರ್ಕ್ ಮಾಡಬೇಕು. ಓಕೆ, ಅದರ್ ದೆನ್ ದ್ಯಾಟ್ ಎವ್ರಿಥಿಂಗ್ ವಾಸ್ ಗುಡ್. ಆಲ್ ದ ವೆರಿ ಬೆಸ್ಟ್. ಮೊದಲ ಸ್ಪರ್ಧಿ ಆ್ಯಂಡ್ 3 ಜನ ಜಡ್ಜಸ್ ಕೂಡ ಎಸ್ 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 ಸಾನಿಯಾ, ಸೂರಜ್, ಸಾಕ್ಷಿ ಆ್ಯಂಡ್ ಸುಮಿತ್ ಸರ್. ಲಾಸ್ಟಲ್ಲಿ ನಿಮ್ಮ ಮಾನಸಿಕೆ. ಹಾಗೆ ಎಸ್ ಸಾನಿಯಾ, ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಸ್ವಲ್ಪ ಹರಿಬರಿಯಲ್ಲಿ ಇದ್ದಾಗ ಕಾಣಿತ್ತು. ಅರ್ಜೆಂಟ್ ಇತ್ತ ಹೋಗ್ಲಿಕ್ಕೆ ಎಲ್ಲಾದರೂ? ಹಾಂ, ಎಲ್ಲಿ ಅರ್ಜೆಂಟ್ ಉಂಟಾ ಎಲ್ಲರೂ ಹೋಗ್ಲಿಕ್ಕೆ? ಇತ್ತಂತೆ, ಅರ್ಜೆಂಟ್ ಇತ್ತಂತೆ. ಇತ್ತ ಇಲ್ಲ ಇಲ್ಲಲ್ಲ, ಅರ್ಜೆಂಟ್ ಇರಲಿಲ್ಲ. ಸ್ವಲ್ಪ ಹರಿಬರಿ ಇದ್ದಾಗೆ ಕಾಣಿತ್ತು. ಮತ್ತು ತುಂಬ ಫಿಲ್ ಮಾಡಿದ್ದಾರೆ ಕೊರಿಯೋಗ್ರಫಿ. ಅಂದರೆ ಅದು ಬೇಕು, ಇದು ಬೇಕು, ಎಲ್ಲ ಬೇಕು. ಆ ಥರ ಮಾಡಬೇಡಿ. ಏನು ನೀಟಾಗಿದೆ ಅದನ್ನೇ ಪ್ರೆಸೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ಟೈಮ್ ಮಾರ್ಕ್ ಮಾಡ್ಕೊಳ್ಳಿ ಇದನ್ನು. ಆಲ್ ದ ಬೆಸ್ಟ್. ಅವರು ಗಂಡು ಮೆಟ್ಟಿದ ಊರು ಹುಬ್ಬಳ್ಳಿಯಿಂದ ಬಂದಂಥ ಹುಡುಗಿ, ಹಾಗೆ ಗಂಡಸ್ ಜಾಸ್ತಿ
ಎಲ್ಲ 1 ಎಸ್ 2 ಎಸ್ 3 ಎಸ್ 4 ಎಸ್ 5ನೇ ಎಸ್ ಆ್ಯಂಡ್ 6ನೇ ಎಸ್ ಅಲ್ಲಿ ಒಂದ್ಸರಿ ಕೇಳ್ಕೊಂಡು ಬಂದಿಡು. ಆ್ಯಂಡ್ ಕಾನ್ಸಿಡೆಂಟ್ ಕರ್ನಾಟಕ ಬೆಸ್ಟ್ ಡಾನ್ಸರ್ಸಲ್ಲಿ ಗೆಸ್ಟ್ ಕೂಡ ಎಸ್ ಇಂದನೇ ಸ್ಟಾರ್ಟ್ ಆಗ್ತಾರೆ, ಜಡ್ಜಸ್ ಕೂಡ ಎಸ್ ಇಂದನೇ ಸ್ಟಾರ್ಟ್ ಆಗ್ತಾರೆ, ಆ್ಯಂಡ್ ಕಂಟೆಸ್ಟೆಂಟ್ ಕೂಡ ಎಸ್ ಇಂದನೇ ಸ್ಟಾರ್ಟ್ ಆಗ್ತಾರೆ. ಸರ್ ಡ್ಯಾನ್ಸ್ ತುಂಬ ಚೆನ್ನಾಗಿತ್ತು. ಸ್ಟಾರ್ಟಿಂಗಲ್ಲಿ ಎನರ್ಜಿ ಚೆನ್ನಾಗಿತ್ತು, ಲಾಸ್ಟಿಗೆ ಸ್ವಲ್ಪ ಡ್ರಾಪ್ ಔಟ್ ಆದಾಗ ಅನಿಸ್ತು. ಆದರೆ ಫಾರ್ಮೇಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಹರಿಬರಿಯಲ್ಲಿ ಮಾಡಿದಾಗ ಹಾಗೆ ಅನಿಸ್ತು. ಬಟ್ ಡೋಂಟ್ ವರಿ, ನೆಕ್ಸ್ಟ್ ರೌಂಡಲ್ಲಿ ಅದನ್ನ ಇಂಪ್ರೂವ್ ಮಾಡಿ. ಓಕೆ, ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ರೌಂಡಿಗೆ ಬರಬೇಕಿದ್ರೆ ಡೈರೆಕ್ಟಾಗಿ ಹೌದು ಅನಂತ ಪದ್ಮ ಹಾಸ್ಪಿಟಲ್ ಇದೆ, ಒಂದು ಎನರ್ಜಿ ಗ್ಲೂಕೋಸನ್ನು ತಗೊಂಡು ಬಂದುಬಿಟ್ರೆ ಮತ್ತು ಎನರ್ಜಿ ಜಾಸ್ತಿ ಬರುತ್ತೆ. ಓಕೆ ಅಲ್ಲ ಸರ್? ಓಕೆ, ಥ್ಯಾಂಕ್ ಯು ಸೋ ಮಚ್. ಇದು ಸ್ಪಂದನ ವಾಹಿನಿ ಹಾಗೆಯೇ ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಅರ್ಪಿಸುವಂತಹ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ ಜೂನಿಯರ್ ಸೀಸನ್ 1 ಗ್ರ್ಯಾಂಡ್ ಆಗಿ ಮಹಾಯುದ್ಧ ನಡೀತಾ ಇದೆ. ಸೊ ಇದೀಗ ಕಂಟೆಸ್ಟೆಂಟ್ಗಳು ಅದ್ಭುತವಾದಂತಹ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದ್ದಾರೆ. ಆ್ಯಂಡ್ ಇನ್ನೂ ಕೂಡ ಪರ್ಫಾರ್ಮೆನ್ಸ್ ಬಾಕಿ ಇದೆ. ಅದಕ್ಕಿಂತ ಮೊದಲು ಲೆಟ್ಸ್ ಟೇಕ್ ಅ ಸ್ಮಾಲ್ ಬ್ರೇಕ್. ಓಕೆ, ಮತ್ತೆ ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ ಜೂನಿಯರ್ ಸೀಸನ್ 1 ಸ್ಪೆಷಲ್ ಪರ್ಫಾರ್ಮರ್ ಲಾಸ್ಟ್ ನಮ್ಮ ಸ್ಟುಡಿಯೋ ರೌಂಡಲ್ಲಿ ತನ್ನ ಮ್ಯಾನರಿಸಮ್ನ ಮೂಲಕವೇ ಜಡ್ಜಸ್ಗಳಿಗೆ ಶಾಕ್ ಕೊಟ್ಟಂತಹ ನಮ್ಮ ಶೋನ ಚೋಟಾ ಸೈಜ್ ಬಡ ಧಮಾಕ ಮತ್ತೆ ವೇದಿಕೆ ಮೇಲೆ ಬರೋದಿಕ್ಕೆ ಸಿದ್ಧರಾಗಿರುವಂಥದ್ದು. ಒಂದು ಜೋರಾದ ಚಪ್ಪಾಳೆಗಳು ನಿಮ್ಮೆಲ್ಲರ ಕೈಗಳಿಂದ ಬರಲಿ. ದ ಸ್ಪೆಷಲ್ ಪರ್ಫಾರ್ಮರ್ ಹಣ ಬಂದ ಏನೋ ಅದು ಚಿಕ್ಕ ಹುಡುಗರ ತರ ಅಣೆಬೆಂದೆ ಧರೆ ಹತ್ತಿ ಉರಿದು ಆ ಬುಲ್ಕೆ ಬಡಿದು ಈ ಜಗವೇ ಸಿಡಿದು ಬಿಡಲಿ
ನಾನಿಲ್ಲವೇ ಈ ಎದೆಯ ಬಗೆದು ಅಪ್ಪೋ ಸಿಕ್ಕಾಪಟ್ಟಿ ನೋಯ್ತದಪ್ಪೋ ಈ ಎದೆಯ ಬಗೆದು ನನ್ ಹೃದಯ ತೆಗೆದು ಅದರೊಳಗೆ ನಿನ್ನ ಮುಚ್ಚಿ ಕಾಪಾಡುವೆ ನಿನ್ನ ಕಣ್ಣ ಒಂದು ಹನಿಯು ಈ ಭೂಮಿ ನೋಡದೆ ನಮ್ಮ ಪ್ರೀತಿ ನೋಡಿ ಕೊರಗಿ ಮರುಭೂಮಿಯಾಗಿದೆ ಓ ಪ್ರಾಣವೇ ಓ ಪ್ರಾಣವೇ ನಾನಿನ್ನ ಬಿಡಲಾರೆ ನಾನಿನ್ನ ಬಿಡಲಾರೆ ನಾನು ಯಾರು ನಿಮ್ಗೆ ಗೊತ್ತಾಗಲ್ವೇ ಅವನು ನಾನೇ ನಾನು ನಾನೇ ಅತಳ ಬಿತಳ ಪಾತಾಳ ತಳ ತಳದಿ ನಿನ್ನ ಬಚ್ಚಿಟ್ಟರೂ ಏನಾಗದೆ ಆ ಪ್ರೇಮದ ಸುಮದ ಪ್ರೀತಿ ಘಮ ಘಮದ ಕಂಪು ತೇಲಿ ಬಂದು ಕರೆದೊಯ್ಯದೆ ಪ್ರೀತಿ ಒಂದು ವಜ್ರದಂತೆ ಕಠಿಣವಾದುದೇ ದ್ವೇಷವೆಂಬ ಖಡ್ಗದಿಂದ ಒಡೆಯಲಾಗದೆ ಓ ಪ್ರಾಣವೇ ಓ ಪ್ರಾಣವೇ ನಾನಿನ್ನ ಬಿಡಲಾರೆ ನಾನಿನ್ನ ಬಿಡಲಾರೆ ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ ನನ್ನ ಕೈಲಾಯ್ತಾ ಇಲ್ಲ ಅಯ್ಯೋ ಅಣ್ಣ ನಮ್ಮ ಮನೆಗೆ ಹೋಗ್ಬೇಕು ನಮ್ಮ ಮನೇಲಿ ಬಯಸ್ತಾರೆ ನಿಮ್ಮ ಅವ್ವ ಬೈದಿದೆ ಅಯ್ಯೋ ನನ್ನ ಕೈಲಾಯ್ತಾ ಇಲ್ಲ ಕನ್ನಡ ಹೇ ಪ್ರಭು ಹರಿರಾಮಕೃಷ್ಣ ಪ್ರೇಮಾನಂದ ಏ ಕ್ಯಾ ಹುವಾ ಅಲ್ಲ ನಾನು ಹೆಂಗ್ ಹೋದೆ ಅಂತಾನೆ ನನಗೆ ಕನ್ಫ್ಯೂಸ್ ಆಗ್ತಾ ಉಂಟು ಮತ್ತೆ ಕುದುರೆಯಲ್ಲಿಂದ ಹುಡುಕ್ಲಿಲ್ಲ ಅಂತ ನಂದು ಇನ್ಸ್ಟಾಗ್ರಾಮಿಗೆ ಹೋಗಿ ಇದ್ದ ಬದ್ದ ಫೋಟೋಸ್ ಎಲ್ಲ ತೆಗ್ದಿಲ್ಲ ಹಾರ್ಟಲ್ಲೆಲ್ಲ ಹಾಕೊಂಡಿದ್ದಾರೆ ಅವರು ಅಲ್ಲ ನಂದೊಂದು ವಿಶ್ ಇದೆ ಹೇಳಿ ಸೌಮ್ಯ ಅದೇ ಪೋಸ್ ಮಾಡಿ ಅಲ್ಲಿ ನಿಲ್ಲಿ ನಾಗರಾಜ್ ಅವರು ಈ ಕಡೆ ಬನ್ನಿ ಕತ್ತಿ ಕೊಡಿ ಏ ಹೌದು ನನಗೂ ಇದೆ ಪ್ಲೀಸ್ ಒಂದ್ಸಲಿ ಅಲ್ಲ ನಾನು ಹೇಳಿದಲ್ಲ ನಾನು ಕುವಾರಿಯಾಗಿ ಸಾಯ್ಬೇಕಂತ ಅಲ್ಲ ನಾನು ಹೇಳಿದೆ ಮಧ್ಯಾಹ್ನ ಯಾಕೆ ನಾನು ಮೇಡಮಿಗೆ ಫೋನ್ ಮಾಡಿದ್ದೆ ಅಂತೇಳಿ ವಿಷಯ ಬಿಟ್ಟು ನಾನು ಬೇರೆ ವಿಷಯನೇ ಮಾತಾಡಿದ್ದೇನೆ ಫೋನ್ ಮಾಡಿದ ವಿಷಯ ಬೇರೆನೇ ಇದೆ ಇರ್ತೀಯಲ್ಲ ನಮ್ಮ ಜೊತೆ ಇರ್ಲಿ ಇವಾಗ ಪರವಾಗಿಲ್ಲ ಒಂದ್ಸಲಿ ಪೋಸ್ ಮಾಡಿ ಇಬ್ರು ಅಲ್ಲ ಯಾವ ರಾಜ ಮಾರಿ ಆ ಕಾಲದಲ್ಲಿ ಕನ್ನಡಕ ಯುದ್ಧಕ್ಕೆ ಹೋದದ್ದು ಏನೇನು ಆವಿಷ್ಕಾರ ಮಾರೆ ಕನ್ನಡಕ ಯುದ್ಧಕ್ಕೆ ಹೋಗಿದ್ದು ಕುರುಡ್ ರಾಜ ನಂದು ಫೋಟೋ ಎಲ್ಲಿದ್ದಂದ್ರೆ ಟೆಂಪಲ್ ಇದ್ದು ಫೋಟೋ ಉಂಟಲ್ಲ ಅದನ್ನ ತೆಗೆದು ಇಲ್ಲಿಗೆ ಹಾಕಿದ್ದಾರೆ ಆದ್ರೂ ಚೆನ್ನಾಗಿತ್ತು ನಾಚಿಗೆ ಮಾನ ಮರದ ಸ್ವಲ್ಪ ಆದ್ರೂ ಬೇಕು ಕತ್ತಿ ಉಂಟು ಆಯ್ತಾ ಕತ್ತಿದ್ರೆ ಓಹ್ ಇದ್ಯಾರು ದೋಸ್ತ ಏಕವಚನ ಮರ್ಯಾದೆ ಇಲ್ಲ ದೋಸ್ತ ಐ ಲೈಕ್ ಇಟ್ ಕಾಂತ ಐ ಲೈಕ್ ಇಟ್ ಓಕೆ ಒಂದು ಚೆನ್ನಾಗಿ ಓಕೆ ಪರವಾಗಿಲ್ಲ ಅವ ಡಾನ್ಸ್ ಒಳ್ಳೆ ಚೆನ್ನಾಗಿ ಮಾಡ್ದ ಈಗ ನಂಗೆ ಆ ಜನ ಅಂತೂ ಬೇಡವೇ ಬೇಡ ನಾನು ಇವನನ್ನು ಕರ್ಕೊಂಡು ಹೋಗ್ತೇನೆ ಓಕೆನಾ ನೀನು ಓಕೆನಾ ನಂಗೆ ಬಾಲ್ಯ ವಿವಾಹ ಅಪರಾಧ ಶಿಕ್ಷಾರ್ಹ ಅಪರಾಧ ನೆನಪಿರ್ಲಿ ಅಲ್ಲ ಸುಮ್ಮನೆ ಕುತ್ಕೊಳ್ಳಿ ಅಲ್ಲ ಬರ್ತೀಯಾ ಓ ಬರ್ತೀಯ ನನ್ನ ಜೊತೆ ನಮ್ಮ ಎಲ್ಲಿ ಕರೆದ್ರು ಬರ್ತೀಯಲ್ಲ ಇಲ್ಲ ನಮ್ಮ ಮನೆಯಲ್ಲಿ ಹಾಂ ಹೇಳ್ಬೇಕು ಈಗ ಡಿಸಿಷನ್ ತಗೊಳ್ಬೇಕು ನೀನು ಬರೋದಿಲ್ಲ ನಮ್ಮ ಉತ್ತರ ಕನ್ನಡದ ಹುಡುಗರು ಹಾಗೆಲ್ಲ ಬೀಳೋದಿಲ್ಲ ಅಷ್ಟು ಬೇಗ ಓಕೆ ನಾನು ಆವಾಗಲೇ ಹೇಳಿದೆ ಫಸ್ಟ್ ಸ್ಟುಡಿಯೋ ರೌಂಡಲ್ಲಿ ಮ್ಯಾನರಿಸಮ್ನ ಮೂಲಕನೇ ನಮ್ಮೆಲ್ಲರಿಗೂ ಹೊಟ್ಟೆ ಹುಣ್ಣಾಗೋ ಹಾಗೆ ನಗಿಸಿದಂತಹ ನಮ್ಮ ಈ ಟ್ಯಾಲೆಂಟೆಡ್ ಈಗ ಅಂಜನ್ ಮತ್ತೆ ನಮಗೆ ನಗುವಿನ ಹೂಮಳೆಯನ್ನೇ ಸುರಿಸಿಕೊಟ್ಟಿದ್ದಾರೆ ಸೊ ನಗೋಕೆ ಯಾವುದೇ ಕಡೆ ನಾವು ಕೇಳಿದ್ವಿ ಅಂದ್ರೆ ಹೊಸ ಡ್ರೆಸ್ ಹಾಕೊಂಡು ಬಂದಿದ್ದಾನೆ ಎಲ್ಲ ಏನು ಗೊತ್ತಾಗ್ತಿಲ್ಲ ಲಾಸ್ಟ್ ಟೈಮ್ ಸ್ಪೆಕ್ಟಲ್ಲಿ ಬ್ಯಾಡ್ಜ್ ಇತ್ತು ಈ ನೆಕ್ಸ್ಟ್ ಎಪಿಸೋಡಲ್ಲಿ ಯಾವುದ್ರಲ್ಲಿ ಬ್ಯಾಡ್ಜ್ ಇರುತ್ತೆ ನನಗೆ ಗೊತ್ತಿಲ್ಲ ನಾನು ಹೇಳೋದಿಲ್ಲ ಜಾಸ್ತಿ ಎಲ್ಲ ಓಕೆ ಆಯ್ತು ಹುಡುಗ ಮಾತಾಡ್ಲಿಕ್ಕಿದೆಯಾ ಏನಾದ್ರು ನನಗೆ ಸರ್ ಒಂದು ಸ್ಪೆಷಲ್ ಆಗಿ ಹೇಳಬೇಕು ಈ ಥಿಂಕ್ ಆ್ಯಂಡ್ ಈ ಸಾಂಗನ್ನು ಎಡಿಟ್ ಮಾಡಿದವ್ರಿಗೆ ಒಂದು ಜೋರಾಗಿ ಚಪ್ಪಾಳೆ ಮಾತ್ರ ಎಲ್ಲರ ಕೈಗಳಿಂದ ಬರಲೇಬೇಕು ಸೊ ಹೊರಟು ನಮ್ಮ ಸ್ಪೆಷಲ್ ಜಡ್ಜಸ್ ಹತ್ರನೇ ಕೇಳೋಣ
ಸೊ ನಮ್ಮ ಅಂಚನ್ ಅವರ ಪರ್ಫಾರ್ಮೆನ್ಸ್ ಹೇಗೆ ಅನಿಸ್ತು? ನೀವು ನಮ್ಮ ಊರಿನವರಲ್ವಾ, ಮೂಡ್ಬಿದ್ರೆಯವರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ. ಓಕೆ, ಅವರನ್ನು ಬಿಟ್ಟು ಬಿಡಿ. ಹಾಂ, ಆಯ್ತು, ಫಿನಿಶ್, ಕ್ಲಿಯರ್. ಇಲ್ಲಿ ಯಾವುದೇ ಇನ್ಫ್ಲುಯೆನ್ಸ್ಗಳಿಗೆ ಅವಕಾಶ. ಸೂರಜ್ ಸಿಗ್ತಿರಲ್ವಾ? ಸರ್ ಹೇಳಿ ಸರ್. ಹಾಯ್ ಛೋಟಾ ಚೇತನ್. ಹಾಯ್ ಛೋಟಾ ಚೇತನ್. ಡ್ಯಾನ್ಸ್ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು. ನೀವು ಸ್ಟೇಜಲ್ಲಿ ಒಬ್ಬರೇ ಡ್ಯಾನ್ಸ್ ಮಾಡಿಲ್ಲ, ನೀವು ಸ್ಟೇಜಲ್ಲಿ ನೀವು ಮೂವರ್ ಮಾಡಿದ್ರಲ್ಲ. ಯಾರ ಜೊತೆ ಮಾಡಿದ್ರಿ ನೀವು? ಮತ್ತಿಬ್ಬರ ಜೊತೆ ಯಾರ ಜೊತೆ ಮಾಡಿದ್ರಿ ಹೇಳಿ? ಯಾರ ಜೊತೆ ಮಾಡಿದ್ರಿ? ಹಿಂದ್ಗಡೆ ಫೋಟೋಸ್ ಇದೆಯಲ್ಲ, ಯಾರದು? ಹುಷಾರ್. ಹಲೋ, ಗೊತ್ತಾಗ್ಲಿಲ್ವಾ? ಇಲ್ಲ ಇಲ್ಲ, ಅಲ್ಲಿ ಆ್ಯಂಕರಿಂಗ್ ಮಾಡೋರು ಒಂದು ನಾಗರಾಜ್ ಸರ್ ಮತ್ತು ಇನ್ನೊಂದು ಸೌಮ್ಯ ಮೇಡಮ್. ಗೊತ್ತಾಯ್ತಾ? ನಮಗೆ ನಾವು ಆ್ಯಕ್ಚುಲಿ ಈ ಇವೆಂಟಿಗೆ ಬಂದಿದ್ದಕ್ಕೆ ಸಾರ್ಥಕ ಆಯಿತು. ಒಂದೇ ವೇದಿಕೆ ಮೇಲೆ ಮೂವರ ಡ್ಯಾನ್ಸನ್ನು ನೋಡಿದಾಗಾಯಿತು. ಥ್ಯಾಂಕ್ ಯು ಸೋ ಮಚ್. ಎಸ್, ಅದು ಫೋಟೋ ಹೋಗ್ಬೇಕಾದ್ರೆ ನಂಗೆ ಕೊಟ್ಟು ಹೋಗಾಯ್ತಾ? ಆಯ್ತಾ? ಓಕೆನಾ? ಹಾಂ, ಓಕೆ, ಫೈನ್. ಅದೊಂದು ಬೇಗ ಹೇಳ್ದ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೋಡ್ಕೊತೇನೆ ಆಯ್ತಾ ನೆಕ್ಸ್ಟ್ ಶೋದಲ್ಲಿ, ನೆಕ್ಸ್ಟ್ ಎಪಿಸೋಡಲ್ಲಿ. ಪ್ರಥಮ ಹತ್ರ ಅಂಚನ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಹಾಯ್ ಅಂಚನ್. ಹಾಯ್, ಹೇಗನ್ಸ್ತು ಡಾನ್ಸ್ ಮಾಡಿ? ಖುಷಿ ಆಯ್ತಾ? ಚೆನ್ನಾಗಿ ಬಂತಾ? ನೀನು ಹೀಗೆ ಪ್ರತಿ ರೌಂಡಲ್ಲಿ ವೇದಿಕೆಯಲ್ಲಿ ನಮ್ಮನ್ನು ಎಂಟರ್ಟೈನ್ ಮಾಡ್ತಾ ಇರು. ಓಕೆ, ನಿಮ್ಮ ಕೊರಿಯೋಗ್ರಾಫರ್ಗೂ ಹ್ಯಾಟ್ಸ್ ಆಫ್. ಇಂಥ ಒಳ್ಳೊಳ್ಳೆ ಐಡಿಯಾಸ್ ಬರಲಿ ಅವರಿಗೆ ಇನ್ನು ಮುಂದೆನು. ಅಲ್ಲ, ನೆಕ್ಸ್ಟ್ ಐಡಿಯಾ ನಿಮ್ದಾಗಿರ್ತದೆ ಫರ್ ಶೋರ್, ಟೆನ್ಷನ್ ಮಾಡಬೇಡಿ. ಇಲ್ಲ, ನಾನು ಮಾರ್ಕ್ಸ್ ಕೊಡ್ತೀನಿ. ನಾನು ನಿಮಗೆ ಎಲ್ಲ ರೌಂಡಿಗೆ ಮಾಡಲಿಕ್ಕೂ ಪರ್ಮಿಷನ್ ಕೊಟ್ಟಿದ್ದೀನಿ. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ನಿಮ್ಮ ಕೊರಿಯೋಗ್ರಾಫರ್. ಆಲ್ ದ ಬೆಸ್ಟ್ ಅಂಚನ್. 1 ರೌಂಡ್ ಆಫ್ ಅಪ್ಲಾಸ್ ನಿಂಗೆ ಎಲ್ಲರ ಕಡೆಯಿಂದ. ಓಕೆ, ಹೀಗೆ ನಮ್ಮನ್ನು ಎಂಟರ್ಟೈನ್ಮೆಂಟ್. ಓಕೆ, ಬಾಯ್. ನೆಕ್ಸ್ಟ್ ರೌಂಡಿಗೆ ನೆನಪಿರಲಿ, ಸೂರಜ್ ಅವರ ಕಂಟೆಂಟ್ ಬರಬೇಕು ಸ್ಟೇಜ್ ಮೇಲೆ, ಆಯ್ತಾ? ನೆನಪು. ಅದೀಗ ಫೋಟೋ ಕೊಟ್ಟು ಹೋಗ್ಬೇಕು ನನಗೆ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ಬಾಯ್. ಸೊ ಕರ್ನಾಟಕದ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ನ ಮಹಾಯುದ್ಧ ವೇದಿಕೆಯಲ್ಲಿ ನಡೀತಾ ಇದೆ. ಎಂಟರ್ಟೈನ್ಮೆಂಟ್ಗಳ ಜೊತೆಗೆ ಸಖತ್ತಾಗಿರುವಂತಹ ಪರ್ಫಾರ್ಮೆನ್ಸ್ ಕೂಡ ಬರ್ತಾ ಇದೆ. ಇನ್ನೋರ್ವ ಕಂಟೆಸ್ಟೆಂಟ್ ಅನ್ನು ವೇದಿಕೆಗೆ ಕರೆಯುವಂತಹ ಹೊತ್ತು. ಸೊ ವಿ ಹ್ಯಾವ್ ಪ್ರಥಮ್ ಫ್ರಮ್ ಕುಮಟಾ, ಉತ್ತರ ಕರ್ನಾಟಕದ ಪ್ರಥಮ್ ಅವರು ವೇದಿಕೆಗೆ ಬರ್ತಾ ಇದ್ದಾರೆ. ಸೊ ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆಯ ಮುಖಾಂತರ ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಪ್ರಥಮ್. ನೀನು ಬಗೆಹರಿಯದ ಹಾಡು, ನೋಡು ಹದಿಹರೆಯದ ಪಾಡು. ಈ ವಿಷಯದಿ ನನಗೆ ಅನುಭವವೂ ಕಮ್ಮಿ. ಎಷ್ಟೆಂದರೂ ನಾನು ಉದಯೋನ್ಮುಖ ಪ್ರೇಮಿ. ಇದು ಖಾಸಗಿ ಕಾರ್ಯಕ್ರಮ, ಇನ್ನೇನಿಲ್ಲ. ನೀನು ಬಗೆಹರಿಯದ ಹಾಡು, ನೋಡು ಹದಿಹರೆಯದ ಪಾಡು. ನನಗಷ್ಟೆ ನೀನು ಕೊಡುವಾಗ ಪಾಠ, ಹೃದಯನೇ ನನ್ನ ಗುರುದಕ್ಷಿಣೆ. ತುಟಿ ಕಚ್ಚಿ ಆಹಾ ಬರುವಾಗ ನೀನು, ನನಗಂತೂ ಬೇಕು ಹಿತರಕ್ಷಣೆ. ಕನಸಂತೂ ಈಗ ಚಿರಪರಿಚಿತ ಊರು, ಹುಚ್ಚಾದರೆ ಪೂರ್ತಿ ಹೊಣೆಗಾರರು ಯಾರು? ದಯ ಪಾಲಿಸು ಕಿರು ಕಾಳಜಿ ಏನಿಲ್ಲ.
ಒಂದು ನವಿರಾದಂತಹ ಗೀತೆಗೆ ನವಿಲಿನ ನರ್ತನ ಆಗಿದೆ. ಈ ನವಿಲಿನ ನರ್ತನ ಕರ್ನಾಟಕವನ್ನು ರಂಜಿಸಿದೆ ಆ್ಯಂಡ್ ಜೊತೆಗೆ ಕರ್ನಾಟಕ ಬೆಸ್ಟ್ ಡಾನ್ಸರ್ ಸೀಸನ್ 1 ಜೂನಿಯರ್ನ ಈ ಸೀಸನ್ನಲ್ಲಿ ಈ ಪರ್ಫಾರ್ಮೆನ್ಸ್ ಹೇಗಾಯಿತು ಅಂತ ಹೇಳಿ ಡೈರೆಕ್ಟ್ಲಿ ಸುಮಿತ್ ಸರ್. ಪ್ರಥಮ್, ಹಾಯ್ ಸರ್. ಚೆನ್ನಾಗಿ ಮಾಡಿದ್ದೀರಾ ಕಂಟೆಂಪ್ರರಿ. ಥ್ಯಾಂಕ್ ಯು ಸರ್. ಸ್ಮೂತ್ ಆಗಿತ್ತು. ಥ್ಯಾಂಕ್ ಯು. ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ಸ್ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಕೊರಿಯೋಗ್ರಫಿ ಸಹ ಚೆನ್ನಾಗಿತ್ತು. ಬಟ್ ಆ ಪ್ಯಾಂಟ್ ಏನೋ ಸ್ವಲ್ಪ ಚೆನ್ನಾಗಿಲ್ಲ. ಹಾಂ, ಯಾಕದು ಪ್ಯಾಂಟ್ ಕಂಟೆಂಪಿಗೆ ನಿಮಗೆ ಆ ಪ್ಯಾಂಟಿಗೆ ಆ ಸ್ಟೇಜ್ಗೆ ಯಾವುದು ಲಿಂಕೇ ಆಗ್ತಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ತಗೊಂಡ್ರ? ಟೈಲರ್ ಹುಡುಕ್ತಾ ಇದ್ದಾನೆ ಯಾರು ಸ್ಟಿಚ್ ಮಾಡಿದ. ಸರ್ದು ಪ್ಯಾಂಟ್ ಹಾಕೊಂಡು ಬಂದ್ಯಾ ಅಂತ ಅಲ್ವಾ? ಅದು ಅಳತೆ ಕೊಡ್ಲಿಕ್ಕೆ ಇವ್ರು ಅಣ್ಣ ಹೋಗಿದ್ನಂತ. ಅಣ್ಣನ ಸೈಜಿಗೆ ಹೋಲ್ತಿದ್ದಾರೆ, ತಮ್ಮ ಹಾಕಿ ಬಂದಿದ್ದಾನೆ. ಓಕೆ ಪ್ರಥಮ್, ಪರ್ಫಾರ್ಮ್ ಚೆನ್ನಾಗಿತ್ತು. ಅದು ಪ್ಯಾಂಟ್ ಸ್ವಲ್ಪ ನಿಮಗೆ ಇಕ್ಕಟ್ಟಾಗ್ತಿತ್ತು ಅಂತ ಅಲ್ವಾ? ನಿಮ್ಮ ಲೆಗ್ಸ್ ಪಾಯಿಂಟ್ ಕಾಣಲೇ ಇಲ್ಲ ಬಿಕಾಸ್ ಆಫ್ ದ್ಯಾಟ್ ಪ್ಯಾಂಟ್. ಯಾಕೆ ಬೇಜಾರು? ಪ್ಯಾಂಟ್ ಚೆನ್ನಾಗಿದ್ರೆ ಸಾಕು ಅಲ್ವಾ? ನೆಕ್ಸ್ಟ್ ಟೈಮ್ ಪ್ಯಾಂಟ್ ಮೇಲೆ ಗಮನ ಕೊಡಿ. ಓಕೆ, ಕೊರಿಯೋಗ್ರಫಿ ಚೆನ್ನಾಗಿತ್ತು. ಪ್ರಥಮ್, ವಿಷಯ ಹೇಳಿದಿಷ್ಟೇ, ನೆಕ್ಸ್ಟ್ ರೌಂಡಿಗೆ ಪ್ಯಾಂಟ್ ಕಂಪಲ್ಸರಿ ಅಲ್ಲ ಅಷ್ಟು. ಸರ್ ಚಡ್ಡಿ ಕೂಡ ಹಾಕಿ ಮಾಡ್ಬೋದು ಅಂತ ಹೇಳಿದೆ ಸರ್. ನೀವು ಯಾಕೆ ಸರ್ ನನ್ನ ಮಾತೆಲ್ಲ ಮಾತಿಗೆ ಅಪಾರ್ಥ ಮಾಡ್ಕೊಳ್ತೀರಿ? ಇಲ್ಲ ಸರ್ ಕಮೆಂಟ್ಸ್ ಹೇಳಿಬಿಡಿ ಸರ್. ಆಯಿತು, ಹಾಗೆ ಮಾಡೋಣ. ಪ್ರಥಮ್, ಹಾಯ್. ಹಾಯ್ ಸರ್. ನನಗೆ ತುಂಬ ಇಷ್ಟ ಆಯಿತು ಇನಿಷಿಯಲ್ ಆಫ್ ದ ಡ್ಯಾನ್ಸ್. ನೀನು ತುಂಬ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ದೆ ಆ ಡ್ಯಾನ್ಸ್ನ. ಒಂದು ಗ್ರೇಸ್ಫುಲ್ ಎಕ್ಸ್ಪ್ರೆಷನ್ ಇದೆ, ಒಂದು ಹೀರೋಯಿಸಮ್ ಇತ್ತು, ಒಂದು ರೊಮ್ಯಾಂಟಿಕ್ ಮೂಡನ್ನು ಕ್ರಿಯೇಟ್ ಮಾಡಿದೆ. ಅದೇನಾಯ್ತಂದರೆ ಸ್ಟೆಪ್ ಫಿನಿಶಿಂಗ್ ಬಗ್ಗೆ ನೀನು ವರ್ಕ್ ಮಾಡಲೇಬೇಕು. ಓಕೆ, ವೆನ್ ಯು ಡೂ ಕಂಟೆಂಪ್ರರಿ ಎಲ್ಲ ಸ್ಟೆಪ್ಸ್ನ ಸರಿಯಾದ ರೀತಿಯಲ್ಲಿ ನೀವು ಮಾಡಬೇಕಂದ್ರೆ ನಿನ್ನ ಸ್ಟ್ರೆಚ್ ಆಫ್ ದ ಬಾಡಿ ಎಲ್ಲ ಕರೆಕ್ಟ್ ಇಲ್ಲ, ಅದನ್ನು ನೀವು ಪೋಸ್ಚರ್ಸ್ನ ವರ್ಕ್ ಮಾಡಿದರೆ ಚೆನ್ನಾಗಾಗುತ್ತೆ. ಓಕೆ, ಆಲ್ ದ ಬೆಸ್ಟ್ ಯು. ಥ್ಯಾಂಕ್ ಯು. ಓಕೆ, ಸಾಕ್ಷಿ ಮೇಡಮ್ ಹೇಗಾಯಿತು ಪರ್ಫಾರ್ಮೆನ್ಸ್? ಸ್ಟೇಜ್ ಯೂಸೇಜ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಫ್ಲೋರ್ ವರ್ಕ್ ಮೇಲೆ ಸ್ವಲ್ಪ ಯು ಹ್ಯಾವ್ ಟು ವರ್ಕ್, ಕೆಲಸ ಮಾಡಬೇಕು ಅದ್ರ ಮೇಲೆ. ಯು ಹ್ಯಾವ್ ಟು ಇಂಪ್ರೂವ್ ಫ್ಲೋರ್ ಮೂಮೆಂಟ್ಸ್ ಆಗಲಿ, ಅದ್ರ ಟ್ರಾನ್ಸಿಷನ್ ಇರುತ್ತೆ ಗೊತ್ತಾಗ, ಒಂದು ಮೂಮೆಂಟಿಂದ ಇನ್ನೊಂದು ಮೂಮೆಂಟ್ಗೆ ಅದ್ರ ಮೇಲೆ ವರ್ಕ್ ಮಾಡಬೇಕು, ಇಂಪ್ರೂವ್ ಆಗಬೇಕು. ಎಸ್ ಮ್ಯಾಮ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಓಕೆ, ವಿಶ್ ಯು ಆಲ್ ದ ಬೆಸ್ಟ್ ಇನ್ ರಿಸಲ್ಟ್. ಹೋಪ್ ವೆಲ್ ಸೆಮಿಫಿನಾಲಿಗೆ ಪರಿಣಾಮ ಸಿಗತ್ತೆ ನೋಡುವ. ಸೊ ಥ್ಯಾಂಕ್ ಯು ಸೋ ಮಚ್. ಇದು ಸ್ಪಂದನ ವಾಹಿನಿ ಹಾಗೆಯೇ ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಅರ್ಪಿಸುವಂತಹ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ ಜೂನಿಯರ್ ಸೀಸನ್ 1 ಗ್ರ್ಯಾಂಡ್ ಆಗಿ ಮಹಾಯುದ್ಧ ನಡೀತಾ ಇದೆ. ಸೊ ಇದೀಗ ಕಂಟೆಸ್ಟೆಂಟ್ಗಳು ಅದ್ಭುತವಾದಂತಹ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದ್ದಾರೆ. ಆ್ಯಂಡ್ ಇನ್ನೂ ಕೂಡ ಪರ್ಫಾರ್ಮೆನ್ಸ್ ಬಾಕಿ ಇದೆ. ಅದಕ್ಕಿಂತ ಮೊದಲು ಲೆಟ್ಸ್ ಟೇಕ್ ಅ ಸ್ಮಾಲ್ ಬ್ರೇಕ್.
ಕಾರ್ಯಕ್ರಮ ಆಗಬೇಕಾದ್ರೆ ನಮ್ಮೆಲ್ಲ ಸ್ಪಾನ್ಸರ್ಸ್ಗೂ ಕೂಡ ನಾವು ಧನ್ಯವಾದ ಹೇಳಲೇಬೇಕು. ಸ್ಪೆಷಲ್ ಆಗಿರುವಂತಹ ಮೀಡಿಯಾ ಪಾರ್ಟ್ನರ್ ನಮ್ಮ ಸ್ಪಂದನ ವಾಹಿನಿಗೆ ಬರಲಿ ಜೋರಾದಂತಹ ಚಪ್ಪಾಳೆ. ಹಾಗೆಯೇ ಕರ್ನಾಟಕದ ಎಲ್ಲ ಪ್ರತಿಭೆಗಳನ್ನು ಕರ್ನಾಟಕದ ಮನೆಗಳಿಗೆ ತಲುಪಿಸುವಂತಹ ಬಹುದೊಡ್ಡ ಜವಾಬ್ದಾರಿಯನ್ನು ಹೊತ್ತುಕೊಂಡಿರುವಂಥದ್ದು ನಮ್ಮ ಕರಾವಳಿ ಜಿಲ್ಲೆಯ ಹೆಮ್ಮೆಯ ಮೀಡಿಯಾಗಳಲ್ಲಿ ಒಂದಾಗಿರುವಂತಹ ಸ್ಪಂದನ ಟಿವಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಟೆಕ್ನಿಷಿಯನ್ಸ್ಗಳಿಗೆ ಆ್ಯಂಡ್ ಡೈರೆಕ್ಷನ್ ಟೀಮ್ಗಳಿಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಹಾಗೆಯೇ ವೆನ್ಯೂ ಪಾರ್ಟ್ನರ್ ಸೃಷ್ಟಿ ಗಾರ್ಡನ್ಸ್ ಮೂಡಬಿದ್ರೆ ಇವರಿಗೂ ಕೂಡ ಬರಲಿ ಜೋರಾದಂತಹ ಚಪ್ಪಾಳೆ. ನಮಗೊಂದು ಅದ್ಭುತವಾದಂತಹ ವೆನ್ಯೂ ಅನ್ನು ಅವರು ಕೊಟ್ಟಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳು. ಸ್ಟುಡಿಯೋ ರೌಂಡಿಂದ ಹಿಡಿದು ಇವತ್ತಿನ ರೌಂಡ್ 3 ಮಹಾಯುದ್ಧದಲ್ಲಿ ನಮ್ಮೆಲ್ಲರಿಗೂ ಒಂದು ಸುಂದರವಾದಂತಹ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿರುವಂಥದ್ದು ಸೃಷ್ಟಿ ಗಾರ್ಡನ್ ಮೂಡಬಿದ್ರೆ. ಥ್ಯಾಂಕ್ ಯು ಸೋ ಮಚ್ ಅವರೆಲ್ಲ ಮ್ಯಾನೇಜಿಂಗ್ ಟ್ರಸ್ಟ್ಗಳಿಗೆ. ಹಾಗೆಯೇ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಪಾರ್ಟ್ನರ್ ವಿಜಯ ಸೌಂಡ್ಸ್ ಇವರಿಗೂ ಕೂಡ ಬರಲಿ ಜೋರಾದಂತಹ ಚಪ್ಪಾಳೆ. ನಿಮ್ಮ ಸಹಕಾರ ತುಂಬಾನೇ ಇದೆ ಒಂದು ಕಾರ್ಯಕ್ರಮದಲ್ಲಿ, ನಿಮಗೂ ಕೂಡ. ಎಲ್ಲ ಕಲಾವಿದರು ಬದುಕುವಂಥದ್ದೇ, ನಮ್ಮೆಲ್ಲ ಕಲಾವಿದರ ಶಕ್ತಿಯಾಗಿರುವಂಥದ್ದೇ ನಮ್ಮೆಲ್ಲರ ಪ್ರೀತಿಯ ವಿಜಯ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಮೂಡಬಿದ್ರೆ. ಥ್ಯಾಂಕ್ ಯು ಸೋ ಮಚ್ ಆಲ್ ಟೆಕ್ನಿಷಿಯನ್ಸ್. ಹಾಗೆಯೇ ನಮ್ಮ ಟೋನಿ ಎಸ್ಟೇಟ್ ಅವರು ನಮಗೆ ತುಂಬ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ. ನಿಮ್ಮ ಸಹಾಯ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ತುಂಬಾನೇ ಅಗತ್ಯ. ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ. ಬಿಕಾಸ್ ನಮ್ಮೆಲ್ಲ ಡೆಲಿಗೇಟ್ಸ್ಗಳನ್ನು ಅತ್ಯಂತ ಪ್ರೀತಿಯಿಂದ ಉಪಚರಿಸುವ ಕಾರ್ಯದಲ್ಲಿ ನಿಮ್ಮ ಹಾಸ್ಪಿಟಾಲಿಟಿ ನಮ್ಮ ಮನಸ್ಸಿಗೆ ಮುಟ್ಟಿದೆ ಆ್ಯಂಡ್ ತಟ್ಟಿದೆ. ಥ್ಯಾಂಕ್ ಯು ಸೋ ಮಚ್ ಟೋನಿ ಎಸ್ಟೇಟ್ನ ಮಾಲೀಕರಿಗೆ ನಮ್ಮ ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ ಜೂನಿಯರ್ಸ್ ಟೀಮಿನ ಪರವಾಗಿ. ಹಾಗೆಯೇ ನಮ್ಮ ಸ್ಪಾನ್ಸರ್ಸ್, ಸ್ಪೆಷಲ್ ಆಗಿರುವಂತಹ ಸ್ಪಾನ್ಸರ್ಸ್, ದಟ್ ಈಸ್ ನಮ್ಮ ಹನ್ಸಿ ಗೋಲ್ಡ್ ಅಂಡ್ ಡೈಮಂಡ್ಸ್, ಹಾಗೆಯೇ ಸುಧಾ ಜುವೆಲರ್ಸ್ ಅವರಿಗೂ ಕೂಡ ಬರಲಿ ಜೋರಾದಂತಹ ಚಪ್ಪಾಳೆ. ಕರ್ನಾಟಕ ಬೆಸ್ಟ್ ಡಾನ್ಸರ್ ಜೂನಿಯರ್ಸ್ನ ಜರ್ನಿ ಮುಂದುವರಿಯೋದಕ್ಕೆ ನಮಗೆ ಮುಖ್ಯ ಆಧಾರ ಸ್ತಂಭ ಹನ್ಸಿ ಗೋಲ್ಡ್ ಆ್ಯಂಡ್ ಡೈಮಂಡ್ ಆ್ಯಂಡ್ ಸುಧಾ ಜ್ಯುವೆಲರ್ಸ್ ಮೂಡಬಿದ್ರಿ. ಎಲ್ರಿಗೂ ಕೂಡ ಮತ್ತೊಮ್ಮೆ ನಮ್ಮ ಪರವಾಗಿ ಆ್ಯಂಡ್ ಕರ್ನಾಟಕ ಬೆಸ್ಟ್ ಡಾನ್ಸರ್ ಜೂನಿಯರ್ಸ್ ಪರವಾಗಿ ಓಕೆ. ಮತ್ತೆ ಒಂದಕ್ಕಿಂತ ಒಂದು ಜಬರ್ದಸ್ತ್ ಪರ್ಫಾರ್ಮೆನ್ಸ್ ಆದಮೇಲೆ ಕರ್ನಾಟಕ ಬೆಸ್ಟ್ ಡಾನ್ಸರ್ ಜೂನಿಯರ್ ಸೀಸನ್ 1ರಲ್ಲಿ ಕೊನೆಯ ಸ್ಪರ್ಧಿ ಇವತ್ತು ನಮ್ಮ ಜಡ್ಜಸ್ಗಳ ಎದುರಿಗೆ, ನಮ್ಮ ಕರ್ನಾಟಕದ ಎದುರಿಗೆ ತನ್ನ ಪ್ರತಿಭೆಯನ್ನು ಪ್ರದರ್ಶಿಸೋದಕ್ಕೆ ವೇದಿಕೆ ಮೇಲೆ ಬರಲಿಕ್ಕೆ ರೆಡಿಯಾಗಿರುವಂಥದ್ದು. ಬಾಲಿವುಡ್ನಲ್ಲಿ ಡಾನ್ಸ್ ಅಂತ ಹೇಳಿದ ಮೇಲೆ ಎಲ್ರಿಗೂ ನೆನಪಾಗುವಂತಹ ಒಂದೇ ಒಂದು ಹೆಸರು, ಅದು ನಮ್ಮ ಡಾನ್ಸಿಂಗ್ ಕ್ವೀನ್ ಶ್ರೀದೇವಿ. ಆ್ಯಂಡ್ ಕರ್ನಾಟಕ ಬೆಸ್ಟ್ ಡಾನ್ಸರ್ ಜೂನಿಯರ್ ಸೀಸನ್ 1ರ ಸ್ಪರ್ಧಿ ಕೂಡ ನಮ್ಮ ಮಡಿಕೇರಿಯ ಶ್ರೀದೇವಿ. ಅದು ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿದ ಶ್ರೀದೇವಿ ಫ್ರಮ್ ಮಡಿಕೇರಿ. ಯಾರು ನೀನು ಪಾರಿವಾಳ, ಯಾರು ನೀನು, ಯಾಕೆ ಇಷ್ಟು ಇಷ್ಟವಾದ ನಂಗೆ ನೀನು, ಬುಗುರಿ ಹಂಗೆ ನನ್ನ ನೆತ್ತಿ ಸುತ್ತುತ್ತೈತೆ, ಪ್ರೇಮದಾನ ಶೈಲಿ ಪಾದ ತೇಲುತ್ತೈತೆ, ನೀನು ನಕ್ಕರೆ ನಮ್ಮೂರ ತುಂಬ ಗಂಧದ ಮಳೆ, ನಿನ್ನ ಸ್ಪರ್ಶಿಕೆ ತಂಗಾಳಿಗೆ ಸುಗಂಧದ ಕಳೆ. Oi, hero! So you think you can dance? 4, 3, 2, 1. Everybody rock to the beat. Everybody rock to the beat. Gold, you're gold. Ade ninge ಇನ್ನು gold. ಮುಂಗಾರು ಹುಡುಗ ಹುಟ್ಟಾಡ್ತಾನೆ, ಒತ್ತೆ ಇದ್ದ ಕಚ್ಬಿಡ್ತಾನೆ, ಬಳಕ ಬಳಕ ಪುಳಕ ನಿನ್ನ ಕೈಯ ಚಳಕ. Everybody rock to the beat. Everybody rock to the beat. Tune change mama. ನಿನ್ನ ಮಗಳು ನಂಗೆ ಚಿಕ್ಕೋಳಾಗಲ್ವ, ಪಕ್ಕದ ಮನೆ ಪದ್ಮ ನಂಗೆ ಜೋಡಿ ಆಗಲ್ವ, ಮದ್ವೆಗ್ ಮುಂಚೆ ಎಲ್ಲ ಹೆಕ್ಳು ಹ್ಯಾಪಿ, ಆಮೇಲೆ ಸುತ್ಕೋಬೇಕು ಕಿತ್ತೋಗಿರೋ ಚಾಪಿ, ಹಿಂಗೆ ನುಲಿ ಬೇಡ ಇರುತ್ತೆ ಬಿಪಿ, ನೀ ಯಾವೋನ್ಗೆ ನೀ ಯಾವೋನ್ಗೆ ನೀ ಯಾವೋನ್ಗೆ ಹಾಕ್ತೀಯ ಟೋಪಿ ಟೋಪಿ ಟೋಪಿ. ಸೊ ಎನರ್ಜೆಟಿಕ್ ಆಗಿರುವಂತಹ ಪರ್ಫಾರ್ಮೆನ್ಸನ್ನು ನಾವು ನೋಡ್ಕೊಂಡು ಬಂದ್ವಿ. ಸುಸ್ತಾಯ್ತಾ? ಸ್ವಲ್ಪ ಸುಸ್ತಾಯಿತು. ಓಕೆ, ಈಗ ಸುಸ್ತೆಲ್ಲ ಹೋಗುತ್ತೆ ಜಡ್ಜಸ್ ರಿಸಲ್ಟ್ ಅವರ ಕಮೆಂಟ್ ಕೇಳಿ ಆದಮೇಲೆ. ಸೊ ಓವರ್ ಟು ಸಾಕ್ಷಿ ಅವರೇ, ಹೇಗಾಯಿತು ನಿಮಗೆ ಈ ಒಂದು ಪರ್ಫಾರ್ಮೆನ್ಸ್? ಹಾಯ್ ಶ್ರೀದೇವಿ. ಹಲೋ ಮ್ಯಾಮ್.
ಸೊ ಯು ಆರ್ ವೆರಿ ಎಕ್ಸ್ಪ್ರೆಸಿವ್. ಎಕ್ಸ್ಪ್ರೆಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಮ್ಯಾಮ್. ಆ್ಯಂಡ್ ಎನರ್ಜಿ ಮೇಲೆ ವರ್ಕ್ ಮಾಡಬೇಕು. ಎಸ್ ಮ್ಯಾಮ್. ಸ್ಟಾರ್ಟಿಂದ ಎಂಡ್ವರೆಗೂ ಸ್ಟಾರ್ಟಿಂಗ್ ಎನರ್ಜಿ ತುಂಬ ಚೆನ್ನಾಗಿತ್ತು, ಬಟ್ ಹೋಗ್ತಾ 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 ಎನರ್ಜಿ ಸ್ವಲ್ಪ ಹಿಂಗೆ ಬಂತು. ಸೊ ಅದ್ರ ಮೇಲೆ ವರ್ಕ್ ಮಾಡಬೇಕು. ಆ್ಯಂಡ್ ಮೂಮೆಂಟ್ನ 3 ಕೌಂಟ್ 2 ಕೌಂಟ್ಸ್ವರೆಗೂ ಮಾಡ್ತೀರಾ ಮೂಮೆಂಟ್ನ. 4th ಕೌಂಟ್ ಮೂಮೆಂಟ್ನ ಕಂಪ್ಲೀಟ್ ಮಾಡ್ತಾ ಇಲ್ಲ, ಟ್ರಾನ್ಸಿಷನ್ ಇಲ್ಲ ಮೂಮೆಂಟಲ್ಲಿ. ಒಂದು ಮೂಮೆಂಟಿಂದ ಇನ್ನೊಂದು ಮೂಮೆಂಟ್ಗೆ ಓಡ್ತಾ ಇದ್ದೀರಾ. ಸೊ ಅದ್ರ ಮೇಲೆ ವರ್ಕ್ ಮಾಡಬೇಕು. ಓಕೆನಾ? ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಸೊ ಟು ಸುಮಿತ್ ಅವರೇ, ಹೇಗಾಯಿತು ನಿಮಗೆ ಒಂದು ಪರ್ಫಾರ್ಮೆನ್ಸ್? ಶ್ರೀದೇವಿ ಎಸ್ ಸರ್. ಚೆನ್ನಾಗಿತ್ತು, ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಎನರ್ಜಿ ಮೇಲೆ ಸ್ವಲ್ಪ ಕಂಟ್ರೋಲ್ ಮಾಡೋದು ಕಲೀರಿ. ಸಮ್ಟೈಮ್ಸ್ ತುಂಬ ಎನರ್ಜಿ ಸಹ ಚೆನ್ನಾಗಿ ಕಾಣಲ್ಲ. ಎಸ್ ಸರ್. ಅರ್ಥ ಆಯ್ತಲ್ವಾ? ಎಸ್. ಸೊ ವರ್ಕ್ ಆನ್ ಇಟ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಸೂರಜ್ ಅವರೇ, ನಿಮ್ಗೆ ಹೇಗಾಯಿತು ಈ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್? ಹಾಯ್. ಹೆಲೋ ಸರ್. ನಂಗೆ ಏನು ಅನಿಸ್ತಂದರೆ ಕೊರಿಯೋಗ್ರಾಫರ್ ಇದ್ರ ಬಗ್ಗೆ ವರ್ಕ್ ಮಾಡಬೇಕು. ಮೇಲ್ ವಾಯ್ಸ್ನ ತೊಗೊಂಡಾಗ ಫುಲ್ ಸಾಂಗ್ ನಿಮ್ಮದು ಮೇಲೇ ಇತ್ತು. ಸೊ ಒಂದು ಹುಡುಗರ ಥರ ಡ್ರೆಸ್ಅಪ್ ಮಾಡಿ ನೀವು ಅದನ್ನು ಪೋರ್ಟ್ರೇ ಮಾಡ್ಬೋದು ಹುಡುಗರ ಥರ. ಬಟ್ ಹುಡುಗಿಯರ ಥರ ಡ್ರೆಸ್ಅಪ್ ಮಾಡಿ ಮೇಲ್ ಸಾಂಗ್ ತೊಗೊಳ್ಳೋ ಅಗತ್ಯನೇ ಇರಲ್ಲ. ಎಷ್ಟೋ ಹುಡುಗಿಯರ್ದು ಚೆನ್ನಾಗಿರೋ ಸಾಂಗ್ಸ್ ಇದೆ, ಅದನ್ನು ಹಿಡ್ಕೊಂಡು ಒಳ್ಳೆ ಎಕ್ಸ್ಪ್ರೆಷನ್ ಕೊಟ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ಬೋದು. ಇದರ ಬಗ್ಗೆ ವರ್ಕ್ ಮಾಡಿ. ಅದ್ರ ಜೊತೆ ನೀವು ಪ್ರಾಕ್ಟೀಸ್ ತುಂಬ ಮಾಡಬೇಕು. ನೀವು ಕಟ್ ಮಾಡಿ ಪ್ರಾಕ್ಟೀಸ್ ಮಾಡಬೇಡಿ. ಒಂದು ಸಲ ಸಾಂಗ್ ಇಟ್ಟರೆ 2.5 minutes ಕಂಟಿನ್ಯೂಸ್ ಮಾಡಿ. ನೀವು 1 minute ಮಾಡಿ ಬ್ರೇಕ್ ತೊಗೊಂಡು ಮತ್ತೆ 1 minute ಮಾಡಿದಾಗ ಈ ಥರ ಎನರ್ಜಿ ಪ್ರಾಬ್ಲಮ್ ಬರುತ್ತೆ. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಆಗಿ ವರ್ಕ್ ಮಾಡಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್. ನಮ್ಮ ಸ್ಪೆಷಲ್ ಗೆಸ್ಟ್, ಹೇಗಾಯಿತು ಈ ಒಂದು ಪರ್ಫಾರ್ಮೆನ್ಸ್? ಹಾಯ್ ಶ್ರೀದೇವಿ. ಹೆಲೋ ಮ್ಯಾಮ್. ನಿಮಗೆ ಶ್ರೀದೇವಿ ಗೊತ್ತಲ್ವಾ, ಫಿಲ್ಮ್ ಆ್ಯಕ್ಟ್ರೆಸ್? ಎಸ್. ಇಟ್ ರಿಮೈಂಡ್ಸ್ ಆಫ್ ಹರ್. ಆದರೆ ಏನು ಅಂತ ಹೇಳಿದ್ರೆ ನಿಮಗೆ ಜಡ್ಜಸ್ ಏನು ಹೇಳಿದಾರೋ ಅದ್ರ ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಟ್ಟರೆ ಯು ವಿಲ್ ಹ್ಯಾವ್ ಎ ಬ್ರೈಟ್ ಫ್ಯೂಚರ್. ಎಸ್ ಮ್ಯಾಮ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಶ್ರೀದೇವಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಸ್, ಇದು ಸ್ಪಂದನ ವಾಹಿನಿ, ಹಾಗೆಯೇ ನಮ್ಮ ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಅರ್ಪಿಸುವಂತಹ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ ಸೀಸನ್ 1 ಮಹಾಯುದ್ಧದ ಒಂದು ವೇದಿಕೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಜಡ್ಜಸ್ಗೂ ಕೂಡ ಈ ಒಂದು ಹೊತ್ತಿನಲ್ಲಿ ಧನ್ಯವಾದ ಅಂತ ಹೇಳ್ತಾ, ನಮ್ಮ ಸ್ಪೆಷಲ್ ಗೆಸ್ಟ್ ಡಾಕ್ಟರ್ ದಂಪತಿಗಳಿಗೂ ಕೂಡ ಈ ಒಂದು ಹೊತ್ತಿನಲ್ಲಿ ಧನ್ಯವಾದ ಅಂತ ಹೇಳ್ತಾ, ನಮ್ಮೆಲ್ಲ ಕಂಟೆಸ್ಟೆಂಟ್ಗೂ ಆಲ್ ದ ಬೆಸ್ಟ್. ಇನ್ನೊಂದು ಅದ್ಭುತವಾದಂತಹ ಕಂಟೆಸ್ಟೆಂಟ್ಗಳ ಜೊತೆಗೆ ನಾವೆಲ್ಲರೂ ಕೂಡ ವೇದಿಕೆಗೆ ಬರ್ತೇವೆ. ಅಷ್ಟರವರೆಗೆ ನೋಡ್ತಾ ಇರಿ ಆ್ಯಂಡ್ ಕಾಯ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ನಮ್ರತಾ. ನಾನು ಹುಬ್ಬಳ್ಳಿಯಿಂದ ಬಂದಿದ್ದೀನಿ. ನನಗೆ ಈ ಶೋವಲ್ಲಿ ಉಳಿಸ್ಬೇಕಂದ್ರೆ ಪ್ಲೀಸ್ ನಮ್ರತಾ ಸ್ಪೇಸ್ KBD ಸ್ಪೇಸ್ 11ಗೆ ವೋಟ್ ಮಾಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀದೇವಿ. ನಾನು ಮಡಿಕೇರಿಯಿಂದ ಬಂದಿದ್ದೀನಿ. ನನ್ನ ಈ ಕಾಂಪಿಟೇಷನಲ್ಲಿ ಉಳಿಸ್ಬೇಕಂದ್ರೆ ಶ್ರೀದೇವಿ ಸ್ಪೇಸ್ KBD ಸ್ಪೇಸ್ 17ಗೆ ವೋಟ್ ಮಾಡಿ. ಥ್ಯಾಂಕ್ ಯು. ನನ್ನ ಹೆಸರು ಬೃಂದಾ. ನಾನು ಹುಣಸೂರಿಂದ ಬಂದಿದ್ದೇನೆ. ನನ್ನ ಸೇವ್ ಮಾಡಲಿಕ್ಕೆ ಬೃಂದಾ ಸ್ಪೇಸ್ KBD ಸ್ಪೇಸ್ 14ಗೆ ವೋಟ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ. ನನ್ನ ಹೆಸರು ಸಾನಿಯಾ. ನಾನು ಹುಬ್ಬಳ್ಳಿದಿಂದ ಬಂದಿದ್ದೇನೆ. ನನ್ನ ಈ ಶೋಲ್ಲಿ ಉಳಿಸ್ಬೇಕಾದ್ರೆ ಸಾನಿಯಾ ಸ್ಪೇಸ್ KBD ಸ್ಪೇಸ್ 15ಗೆ ವೋಟ್ ಮಾಡಿ. ಥ್ಯಾಂಕ್ ಯು. ನನ್ನ ಹೆಸರು ಪ್ರಥಮ್, ಕುಮಟಾದಿಂದ. ನನಗೆ KBDಯಿಂದ ಉಳಿಸ್ಬೇಕಾದ್ರೆ ಪ್ರಥಮ್ ಸ್ಪೇಸ್ KBD ಸ್ಪೇಸ್ 16 ವೋಟ್ ಮಾಡಿ.